ಒಂದು ಸುದ್ದಿ ಕರ್ನಾಟಕವನ್ನು ಕುತೂಹಲ ಮತ್ತು ಕರ್ನಾಟಕದಲ್ಲಿ ಸಂಭ್ರಮವನ್ನು ಹೆಚ್ಚಿಸುತ್ತೆ. ಅದು ರಾಜ್ಯಸಭೆಗೆ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ನಾಮನಿರ್ದೇಶನಗೊಂಡರು ಅನ್ನುವಂಥದ್ದು ಬಹಳ ಒಂದು ಅದ್ಭುತವಾದಂಥ ಕ್ಷಣ. ಒಂದಷ್ಟು ಜನರಿಗೆ ಒಂದಷ್ಟು ಯೋಚನೆಗಳು ಜೊತೆಗೆ ಕಾವಂದರು ನಾಮನಿರ್ದೇಶನಗೊಂಡಿದ್ದಾರೆ, ರಾಜ್ಯಸಭೆಗೆ ಹೋಗ್ತಾರೆ, ಸಂಸದರಾಗಿದ್ದಾರೆ, ಏನೆಲ್ಲ ಮಾಡಬಹುದು ಅನ್ನುವಂಥ ಕನಸು. ಮತ್ತೊಂದು ಕಡೆ ಗ್ರಾಮೀಣಾಭಿವೃದ್ಧಿ ಮತ್ತು ರುಡ್ಸೆಟ್, ಇದು ಕೂಡ ದೇಶಾದ್ಯಂತ ರುಡ್ಸೆಟ್ ಈಗಾಗಲೇ ಹೋಗಿದೆ, ಗ್ರಾಮೀಣಾಭಿವೃದ್ಧಿಯೂ ಕೂಡ ಹೋಗುತ್ತೆ ಅನ್ನುವಂಥದ್ದು. ಮತ್ತೊಂದು ಕಡೆ ತುಳುವ ನಾಡು, ತುಳುವ ಜಿಲ್ಲೆ, ನಮ್ಮ ಜಿಲ್ಲೆಗೆ ಒಂದು ಮಾನ್ಯತೆ ಸಿಗುತ್ತೆ, ತುಳು ಭಾಷೆಗೆ ಮಾನ್ಯತೆ ಸಿಗುತ್ತೆ ಅನ್ನುವಂತಹ ಯೋಚನೆಗಳು, ಹೀಗೆ ಸಹಸ್ರಾರು ಯೋಚನೆಗಳು ಬಂದಿವೆ. ಅದಕ್ಕಿಂತ ಮೊದಲು ನಮ್ಮ ಜೊತೆಗೆ ಇವತ್ತು ಕಾವಂದರಿದ್ದಾರೆ, ಅವರನ್ನು ಮಾತನಾಡಿಸ್ಬೇಕು. ಸರ್, ನೀವು ನಿನ್ನೆ ಮಾತಾಡ್ತಾ ಹೇಳಿದ್ರಿ ಮೋದಿಯವರು ಒಂದು ಕರೆ ಮಾಡಿದರು ಅಂತ, ನಾನು ರಿಯಾಕ್ಷನ್ ಕೊಟ್ಟೆ ಅಂತ. ಆ ಮೊದಲ ಕರೆ ಏನು ಸರ್, ಹೇಗಿತ್ತು? ಅವರು ಅದೇ ನಿಮ್ಮನ್ನು ಒಂದು ದೇಶದ ಸೇವೆಗೆ ನಾನು ಕರೀತಾ ಇದ್ದೇನೆ. ಕೆಲವು ನಮ್ಮ ದೇಶದ ಪ್ರಸಿದ್ಧ ವ್ಯಕ್ತಿಗಳಿಗೆ ಸ್ಥಾನಮಾನ ಕೊಡುವ ಸಂಕಲ್ಪ ಇದೆ. ಹಾಗಾಗಿ ಈ ರಾಜ್ಯಸಭೆಗೆ ನಿಮ್ಮನ್ನು ಆಯ್ಕೆ ಮಾಡಿದರೆ ನಿಮಗೆ ಒಪ್ಪಿಗೆ ಕೊಡ್ತೀರಾ, ನಿಮಗಿಂತ ಶ್ರೇಷ್ಠ ವ್ಯಕ್ತಿಗಳು ನನಗೆ ಯಾರು ಸಿಗ್ತಾರೆ ಅನ್ನೋ ಮಾತನ್ನು ಅವರು ಹೇಳಿದರು. ಅದಕ್ಕೆ ನಾನು ಹೇಳಿದೆ, ನೀವು ಏನು ಹೇಳ್ತೀರೋ ಹಾಗೆ ಅಂತ. ವಯಸ್ಸಕರಕ್ಕೆ ಹೆಂಗೆ ಐಸಕರಂಗೆ ಅಂತ ಹೇಳಿದೆ ನಾನು. ಹಾಗಂದರೆ ಅದರ ಅರ್ಥ ಅವರು ಯಾವುದೇ ರಾಜಕೀಯ ವಿಷಯಗಳನ್ನು ಪ್ರಸ್ತಾಪಿಸಲಿಲ್ಲ, ರಾಜಕೀಯವಾದ ವಾತಾವರಣವನ್ನು ಸೃಷ್ಟಿ ಮಾಡಲಿಲ್ಲ. ಕೇವಲ ದೇಶ ಸೇವೆಗಾಗಿ ನಿಮ್ಮ ಅನುಭವನ ಹಂಚಿಕೊಳ್ಳಿ ಅನ್ನೋ ಮಾತನ್ನು ಹೇಳುವಾಗ ಯಾವ ಕಾರಣಕ್ಕೂ ಕೂಡ ಅದನ್ನು ನಾನು ಇಲ್ಲ ಅನ್ನುವಂಥ ಮಾತು ಹೇಳಲಿಕ್ಕೆ ಅವಕಾಶವೇ ಇರಲಿಲ್ಲ. ಮತ್ತು ಅವರ ಬಗ್ಗೆ ನನಗೆ ವಿಶೇಷವಾದ ಗೌರವ ಇರೋದರಿಂದ ಅವರ ಮಾತಿಗೆ ತಕ್ಷಣ ನಾನು ಒಪ್ಪಿಕೊಂಡಿದ್ದೇನೆ. ನಾಮನಿರ್ದೇಶನ ನಿಮ್ಮ ಜೊತೆಗೆ ಮತ್ತೊಂದಷ್ಟು ದಿಗ್ಗಜರು, ಏನನ್ನಿಸ್ತು? ಅದೇ, ಈಗ ಒಂದೊಂದು ಕ್ಷೇತ್ರದಲ್ಲಿ ಯಾರ್ಯಾರು ತಮ್ಮ ಸೇವೆಯನ್ನು ವಿಶಿಷ್ಟವಾಗಿ ಮಾಡಿದ್ದಾರೆ ಅವರಿಗೆ ಆಯ್ಕೆ ಮಾಡಿದರು. ಉದಾಹರಣೆಗೆ ಇಳೆಯರಾಜ ಅನ್ನುವರು ಕಳೆದ 60 ವರ್ಷದಿಂದ ಸಿನಿಮಾ ಕ್ಷೇತ್ರದಲ್ಲಿ, ಸಂಗೀತ ಕ್ಷೇತ್ರ ಬಹಳ ದೊಡ್ಡ ಹೆಸರು. ಸಿನಿಮಾ ಸಂಗೀತ ಮಾತ್ರ ಅಲ್ಲ, ಬೇರೆ ಸಂಗೀತವನ್ನು ಕೂಡ ಅವರು ರಚನೆ ಮಾಡಿದ್ದಾರೆ. ಹಾಗಾಗಿ ನನಗೆ ಅವ್ರ ಬಗ್ಗೆ ಪರಿಚಯ ಇದೆ, ಅವರ ಬಗ್ಗೆ ಗೊತ್ತಿದೆ. PT ಉಷಾ ಅಂತೂ ನಿಮ್ಗೆ ಗೊತ್ತಿದೆ, ಎಲ್ಲರಿಗೂ ಒಂದು ರಾಷ್ಟ್ರಕ್ಕೆ ಮೊದಲ ಬಾರಿ ಕೆಲವು ಪ್ರಖ್ಯಾತ ಬಹುಮಾನಗಳನ್ನು ತಂದವರು. ಅದರ ಜೊತೆಗೆ ಅವರು ಕೂಡ ಪ್ರಖ್ಯಾತ ಮಹಿಳೆಯರಿಗೆ ಈ ವಿಶೇಷವಾಗಿ ಆಟೋಟ ಕ್ಷೇತ್ರಕ್ಕೆ ಕರೆತರಲು ಅವರ ಪ್ರೇರಣೆ ಆಯಿತು. ಇನ್ನು ಬೇರೊಬ್ಬರು ಸಿನಿಮಾದವರು, ಆಂಧ್ರದವರು. ಹಾಗಾಗಿ ದಕ್ಷಿಣ ಭಾರತಕ್ಕೆ 4 ಕೊಡುಗೆಗಳನ್ನು ಮಾನ್ಯ ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ. ನನ್ನ ಉದ್ದೇಶ ಈ ಕ್ಷೇತ್ರದ ಅನುಭವವನ್ನು ನಾವು ಅಲ್ಲಿ ಬೇರೆ ದೇಶಕ್ಕೆ, ರಾಜ್ಯಕ್ಕೆ ಹಂಚಿಕೊಳ್ಳುವಂಥ ಪ್ರಯತ್ನ ಮಾಡಬೇಕು ಅಂತ ಹೇಳಿ. ನೀವು ಮಾತಾಡ್ತಾ ಹೇಳಿದ್ರಿ ಇದು ಎಲೆಕ್ಷನ್ ಅಲ್ಲ ಅಂತ. ಎಲೆಕ್ಷನ್ ಮತ್ತು ಸೆಲೆಕ್ಷನ್ನ ಈ ವ್ಯತ್ಯಾಸ? ಇಲ್ಲ, ಸ್ವಾಭಾವಿಕವಾಗಿ ಎಲೆಕ್ಷನ್ ಅಂತಂದರೆ ಚುನಾವಣೆ ಅಂದರೆ ಸ್ಪರ್ಧೆ ಅಂದರೆ ಬೇರೆ ಯಾರೋ ವ್ಯಕ್ತಿಗಳು ನಮ್ಮ ಮುಂದೆ ನಿಂತ್ಕೊಂಡಾಗ ಅವರನ್ನು ನಾವು ಮೀರಿ ನಿಲ್ಲಬೇಕಾಗುತ್ತೆ. ಮತ್ತು ಕೆಲವು ಬಾರಿ ಇದರ ಬಗ್ಗೆ ನಾವು ಪ್ರಚಾರ ಮತ್ತು ಅನೇಕ ರೀತಿಯ ಪ್ರಯತ್ನಗಳನ್ನು ಮಾಡಬೇಕಾಗುತ್ತೆ. ಖಂಡಿತವಾಗಿ ನಾನು ಇಂಥ ಪ್ರಯತ್ನ ಮಾಡಿ ಇದನ್ನು ಸ್ವೀಕರಿಸಲಿಕ್ಕೆ ನನಗೆ ಸಾಧ್ಯವೂ ಇಲ್ಲ, ನನ್ನದು ಶಕ್ತಿಯೂ ಇಲ್ಲ. ಯಾಕೆಂದರೆ ನಾನು ಎಲ್ಲ ವ್ಯವಹಾರಗಳಿಂದ ದೂರ ಇರ್ತಕ್ಕಂಥವನು, ರಾಜಕೀಯ ವ್ಯವಹಾರಗಳಿಂದ. ಹಾಗಾಗಿ ಈಗ ಇದು ಸೆಲೆಕ್ಷನ್ ಅಂದರೆ ಆಯ್ಕೆ ಮಾಡಿರೋದ್ರಿಂದ ನಮಗೆ ಯಾವ ಬಂಧನವಿಲ್ಲ. ನನಗೆಲ್ಲ ಪಕ್ಷಾತೀತವಾಗಿ ಜನ ಬಂದು ನನಗೆ ಗೌರವ ಸೂಚಿಸಿ, ನನಗೆ ಆಶ್ಚರ್ಯ ಆಗ್ತಾಯಿದೆ. ಎಲ್ಲರೂ ಒಂದೇ ಮಾತು ಹೇಳ್ತಾರೆ, ನಿಮಗೆ ಯಾವ ಪಕ್ಷವೂ ಇಲ್ಲ, ನಿಮಗೆ ಯಾವ ಪಕ್ಷದ ಕೊಂಡಿ ಇಲ್ಲ, ನೀವು ಪಕ್ಷಾತೀತವಾಗಿ ಇದುವರೆಗೆ ಕೆಲಸ ಮಾಡಿದ್ದೀರಿ, ಇನ್ಮೇಲೆ ಸಹ ಹಾಗೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಾವೀಗ ತುಂಬ ಜನ ಇಂಟರ್ವ್ಯೂ ಮಾಡಿದ್ವಿ ಸರ್, ಬಂದವರಲ್ಲಿ ಎಲ್ಲರೂ ಹೇಳ್ತಿರುವಂಥದ್ದು ಸಲ್ಲಬೇಕಾದಂತಹ ಗೌರವ ಸೂಕ್ತವಾಗಿ ಸಂದಿದೆ. ಯಾಕೆ ಅಂತಂದರೆ ಅವರಿಂದ ನಮಗೆ ಅಪಾರ ನಿರೀಕ್ಷೆ ಇದೆ, ಗ್ರಾಮೀಣಾಭಿವೃದ್ಧಿ ಇಡೀ ದೇಶಕ್ಕೆ ವಿಸ್ತಾರ ಆಗ್ತದೆ ಅನ್ನುವಂಥ ನಿರೀಕ್ಷೆ ಇದೆ ಅಂತ. ಸರ್, ಇದನ್ನು ಹೇಗೆ ಬಣ್ಣಿಸ್ಬೋದು? ಅಲ್ಲ, ಇದನ್ನು ನಾನು ಮೊದಲೇ ಘೋಷಣೆ ಮಾಡಲಿಕ್ಕೆ ಹೋಗೋದು, ನಾನು ಹಾಗೆ ಮಾಡಿ ತಪ್ಪಾಗೋದು. ಇಷ್ಟೇ ಹೇಳಬಲ್ಲೆ, ನನಗೆ ಇದು ಅವಕಾಶ ದೊರಕಿದ್ದನ್ನು ಸೇವಾ ಕ್ಷೇತ್ರದಲ್ಲಿ ಇದು ನಿರೀಕ್ಷೆ ಮಾಡಿದ್ದೇನೆ, ಉಪಯೋಗಿಸೋಕ್ಕೆ ಪ್ರಯತ್ನ ಪಡ್ತೇನೆ. ನಮ್ಮ ಹಲವಾರು ಪ್ರಯೋಗಗಳನ್ನು ನಾವು ಮಾಡಿದ್ದೇವೆ ಗ್ರಾಮೀಣಾಭಿವೃದ್ಧಿಯಲ್ಲಿ. ಅನೇಕ ಪ್ರಯೋಗಗಳನ್ನು ಮಹಿಳಾ ಸಬಲೀಕರಣ, ಅದೇ ರೀತಿಯಲ್ಲಿ ಹಳ್ಳಿಗಳಲ್ಲಿ ಶಿಕ್ಷಣಕ್ಕೆ ಕೊಟ್ಟಂಥ ಪ್ರಾಧಾನ್ಯತೆ, ಆಮೇಲೆ ಕೆರೆಗಳ ಅಭಿವೃದ್ಧಿ, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ, ಆಮೇಲೆ ಶಾಲೆಗಳ ಗುಣಮಟ್ಟ ಏರಿಸುವಿಕೆ, ಎಷ್ಟೊಂದು ಪ್ರೋಗ್ರಾಮ್ಸ್ ನಾವು ಮಾಡಿದೆ. ಅದೆಲ್ಲವನ್ನು ಪ್ರಯೋಗಾರ್ಥವಾಗಿ ನಾವು ಮಾಡಿದ್ವಿ. ಎಲ್ಲ ನಾವೇ ಮಾಡಿದ್ದೇವೆ ಅನ್ನೋದಲ್ಲ, ನಮ್ಮ ಕಾರ್ಯಕರ್ತರು ಮಾಡಿದ್ದಾರೆ, ನಮ್ಮ ಸಿಬ್ಬಂದಿ ಮಾಡಿದ್ದಾರೆ. ನಮ್ಮ ಜೊತೆಗೆ ಜನಜಾಗೃತಿ ಅಂತಂದರೆ ಪ್ರತಿಯೊಂದು ತಾಲೂಕಿನಲ್ಲಿ, ಜಿಲ್ಲೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಜನಜಾಗೃತಿಗೆ ಶಕ್ತಿಯಾಗಿ ಅದನ್ನು ಪ್ರಯಾಸ ಮಾಡಿ. ಆಗ ನಾನೇ ಮಾಡಿದ್ದು ಅಂದರೆ ಅದರ ಕಲ್ಪನೆ, ಪ್ರಚಾರ ಮತ್ತು ಕ್ಷೇತ್ರದ ಹೊರಟ ಒಂದು ಸಂದೇಶಕ್ಕೆ ಅವರು ಪ್ರತಿಕ್ರಿಯಿಸ್ತಾರೆ. ಹೀಗೆ ಇಂತಹ ಕಾರ್ಯಕ್ರಮಗಳ ಬೇರೆ ಬೇರೆ ಕಡೆ ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನನಗೆ.
ಬೆಂಗಳೂರಿನಲ್ಲೂ ಕೂಡ ಸಂಭ್ರಮಾಚರಣೆ ಮುಗಿಲು ಬಿಟ್ಟಿತ್ತು. CM ಬಂದು ನೀವು ವಿಶ್ ಮಾಡಿದರು, ಒಂದಷ್ಟು ಘಟಾನುಘಟಿಗಳು ಬಂದು ವಿಶ್ ಮಾಡಿದರು. ಜೊತೆಗೆ ತವರಿನಲ್ಲಿ ಬಹಳ ಅದ್ಭುತವಾದಂಥ ಸ್ವಾಗತ ಸಿಕ್ತು, ಬೀಡಿನಲ್ಲೂ ಕೂಡ ಸ್ವಾಗತ ಸಿಕ್ತು. ಇದನ್ನು ಹೇಗೆ? ಇದು ಪ್ರಥಮ ಪ್ರತಿಕ್ರಿಯೆ ಎಲ್ಲರದ್ದು ಹಾಗೆ ಇರುತ್ತೆ. ಯಾಕೆಂದರೆ ಎಷ್ಟು ಪ್ರೀತಿ ಇದ್ದವರು ಅವರು ಒಂದು ಸ್ಥಾನಕ್ಕೆ ಹೋದರು ಅಂತಂದರೆ ಪ್ರೀತಿಯನ್ನು ವ್ಯಕ್ತಪಡಿಸಲಿಕ್ಕೆ ಅವರೆಲ್ಲ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದಾರೆ. ಇದು ನನಗೂ ಕೂಡ ಪ್ರೇರಣೆ ಕೊಡ್ತದೆ, ಶಕ್ತಿ ಕೊಡ್ತದೆ ಮತ್ತು ಸ್ವಲ್ಪ ಉತ್ಸಾಹವನ್ನು ಕೊಡ್ತದೆ. ಯಾಕೆಂದರೆ ಈ ಎಲ್ಲದಕ್ಕೂ ಶಕ್ತಿ ಬೇಕಾಗುತ್ತೆ, ಆರೋಗ್ಯ ಮತ್ತು ಉತ್ಸಾಹ ಎರಡೂ ಬೇಕಾಗುತ್ತೆ. ದೈಹಿಕ ಆರೋಗ್ಯ, ಮಾನಸಿಕ ಉಲ್ಲಾಸ ಇಲ್ಲದ್ರೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. പക്ഷേ ಇದೆಲ್ಲವೂ ಕೂಡ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಉಲ್ಲಾಸತನಕ್ಕೆ ಉಪಯೋಗ ಆಗುತ್ತೆ ಅಂತ ನನಗೆ ಖಂಡಿತ ಗೊತ್ತಿದೆ. ತುಳುವನಾಡು ತುಳುತಕ್ಲು ಮಸ್ತ್ ಜನ ಭಾರಿ ನಿರೀಕ್ಷೆಡುಲ್ಲೇರು ಹೆಣ್ಮನೆಯ ಪರಿಚಯದಾಗ ಸೇರ್ನ ಒಂಚಿತ್ನ ಇರು ಸುಮಾರು ಭಿನ್ನಾಯ್ತ ಮಲ್ದಾರಂದಿರು ದುಂಬು ಇತ್ತೆ ಇರೇಗೊಂಜಿ ಶಕ್ತಿ ಬೇದನ್ ದಾದವಂತಾರೆ. ಅವೇ ನೆತ್ತ ಪ್ರಯೋಜನ ಎಂಚ ತಿಕ್ಕೊಂಡು ಪ್ರಯತ್ನ ಫಲ ಎಂಚ ತಿಕ್ಕೊಂಡು ಅನ್ನಿತ್ತೆ ಯೋಚನೆ ಮಲ್ತಂದುಲ್ಲೆ ಖಂಡಿತವಾದ ಒಂದು ಎನ್ನ ಒಂಜಿ ಅಜೆಂಡಾಡು ಒಂಜಿ ಖಂಡಿತ ಒಂಜಿ ಪ್ರಮುಖವಾಯಿನ ಒಂಜಿ ಕೆಲಸ ಆದಿಪ್ಪುಂಡು. ಯಾನು ಡೆಲ್ಲಿಗೆ ಹೋದು ಏನ ಸಂಪರ್ಕ ಬೆಳೆಪಾದು ಏನಂಚೂರು ಅಲ್ಪ ವ್ಯವಸ್ಥಿತವಾದ ಕೈಕಾರು ಊರ ಆಯ್ಬಕ್ಕ ಖಂಡಿತವಾದ ನೆತ್ತ ಪ್ರಯತ್ನ ದುಂಬಲ ಮಾನ್ಯ ಪ್ರಧಾನಮಂತ್ರಿಗಳು ಬಂದಾಗ ಉಜಿರೆಡ್ ಸಾರ್ವಜನಿಕವಾದ ಏನಡಕ್ಕೇನು ಅಂದೆ ಅಂಚನೆ ಸಾರ್ವಜನಿಕವಾದದ್ದು ಪಾರ್ಲಿಮೆಂಟ್ರಿ ನೆತ್ತ ವಿಷಯ ನಾನು ಪ್ರಸ್ತಾಪ ಮಲ್ಪ ಎತ್ತ ಪ್ರಯತ್ನ ಮಲ್ಪ. ಇದು ಕಾವಂದರ ಮಾತು. ಕೊನೆಯ ಒಂದು ರಿಯಾಕ್ಷನ್, ಈಗ ತುಂಬ ಜನ ನಿಮ್ಮ ಅಭಿಮಾನಿಗಳು ಭಕ್ತವೃಂದ ಅವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಅಲ್ಲ, ಏನು ಹೇಳಲಿಕ್ಕೇನಿಲ್ಲ, ನಾನು ಕೆಲಸ ಮಾಡಿ ತೋರಿಸ್ತೇನೆ ಅಷ್ಟೇ. ನಾನು ಹೇಳೋದು, ಸಂದೇಶ ಕೊಡೋದು ಮತ್ತು ಆಶ್ವಾಸನೆ ಕೊಡೋದು ನನ್ನ ಕೆಲಸ ಅಲ್ಲ. ಅದು ನನ್ನ ಜಾಯಮಾನವೇ ಅಲ್ಲ. ಈ ಅವಕಾಶನ ಹೇಗೆ ಬಳಸ್ತೇನೆ ಅನ್ನೋದನ್ನು ಮೊದಲನೇ ಸಲ ಪಾರ್ಲಿಮೆಂಟಿಗೆ ಕೂತ ಮೇಲೆ ಹೇಳ್ತೇನೆ, ಈಗ ಹೇಳೋದಿಲ್ಲ. ಇದು ಪೂಜ್ಯ ಕಾವಂದರ ಮಾತು. ರಾಜ್ಯಸಭೆಗೆ ಆಯ್ಕೆಯಾಗಿರೋದ್ರ ಬಗ್ಗೆ ಮತ್ತು ರಾಜ್ಯಸಭೆಗೆ ಹೋದ ನಂತರ ಏನು ಮಾಡಬೇಕು ಅನ್ನೋದನ್ನು ನಾನು ಅಲ್ಲಿ ಸ್ವಲ್ಪ ಕಾಲವನ್ನು ಕಳೆದು ಅಲ್ಲಿಯ ಪರಿಸ್ಥಿತಿಯನ್ನು ನೋಡಿಕೊಂಡು ಆ ನಂತರ ನನ್ನ ಮುಂದಡಿಡ್ತೇನೆ. ತುಳುವಿನ ಭಾಷೆಗೆ ಒಂದು ಸ್ಥಾನಮಾನವನ್ನು ಕೊಡುವಂಥದ್ದು, 8ನೇ ಪರಿಚ್ಛೇದಕ್ಕೆ ಅದನ್ನು ಸೇರಿಸುವಂಥದ್ದು ನನ್ನ ಅಜೆಂಡಾದಲ್ಲಿ ಇದೆ. ಈಗಾಗಲೇ ನಾನು ಅದನ್ನು ಪ್ರಸ್ತಾಪಿಸಿದ್ದೇನೆ, ಮುಂದೆಯೂ ಕೂಡ ಅದನ್ನು ಪ್ರಸ್ತಾಪಿಸ್ತೇನೆ ಅನ್ನುವಂಥ ಮಾತನ್ನು ಪೂಜ್ಯ ಕಾವಂದರು ಹೇಳಿದ್ದಾರೆ.